ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮಿರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನನ್ನ ಕಸಿನ್ನ ಮನೆಯಲ್ಲಿದ್ದೇನೆ. ಅಲ್ಲಿ ಬೆಳೆಕಾಣಿಕೆ ಹಬ್ಬದ ಒಂದು ಸಂಭ್ರಮ ಆಚರಣೆ ಆಗ್ತಿತ್ತು. ಸೊ ನಾನು ಅಲ್ಲಿ ಹೋಗಿ ಜಾಯಿನ್ ಆಗಿದ್ದೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಎಂಡ್ವರೆಗೆ ನೋಡಿ ಆಯಿತಾ. ಅಲ್ಲಿ ಹೆಂಗೆ ನಮ್ಮ ದೂರದ ಊರುಡ್ದಲ್ಲ ಬೈದೇರು ನಮ್ಮನ್ನು ಜಾಯಿನ್ ಆರೆ. ಇದೆಂತಕ್ಕೆ ಇದು ಊಟ ಮಾಡ್ಲಿಕ್ಕ ಅಂದರೆ ವರ್ಷದಲ್ಲಿ ಒಂದ್ಸತಿ ಬಾಳೆ ಎಲೆಯಲ್ಲಿ ಊಟ ಒಳ್ಳೇದೆ. ಆದರೆ ಮಕ್ಕಳು ಡೆಲ್ಲಿ ಹಿಡ್ದು ಬೈದೇರು ಅದು ಹಾಯ್ ಮಲ್ತೊಂದಿಲ್ಲ. ಅಲ್ಲಲ್ಲ ಒಂದು ಯೂಟ್ಯೂಬ್ದ ಚಾನಲ್ ಉಂಟು. ಈಗ ಹೇಳಿ ನೀವು ಬೆಳೆಕಾಣಿಕೆ ಹಬ್ಬದ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಎಂತ ಅಂತೇಳಿ. ಅರೆ ಹೇಳುದಿಲ್ಲ ಅಂತೆ. ತಳ್ಳಿ ರೆಡಿ ಆಗ್ತಾ ಉಂಟು. ಆ್ಯಕ್ಚುಲಿ ಇಷ್ಟೇ ಎಂತ ಇಲ್ಲ. ನಾವು ಅಂದರೆ ಮುಂಚೆ ಎಲ್ಲ ಹೇಗೆ ಹೇಳಿದರೆ ಹೊಸತ್ತು ಫಲ ಅಂತೇಳಿದರೆ ಫಸ್ಟ್ ಇದು ಎಂತ ಉಂಟು ಅದನ್ನು ನಾವು ದೇವರಿಗೆ ಕೊಡಲಿಕ್ಕೆ ಕೊಡುವಂಥದ್ದು. ಅದಕ್ಕೆ ಬೆಳೆಕಾಣಿಕೆ ಹಬ್ಬ ಅಂತ ಹೇಳೋದು. ಅಂತೇಳಿದರೆ ಇದು ನಾವು ಬೆಳೆದದ್ರಲ್ಲೆಲ್ಲ ಒಳ್ಳೆಯದು ಪ್ರಥಮವಾಗಿರುವಂಥದ್ದನ್ನು ತಗೊಂಡೋಗಿ ದೇವರಿಗೆ ಸಮರ್ಪಿಸೋದು. ಅಂದರೆ ಖಾಲಿ ಬೆಳೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ಸಹ ನಾವು ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಬೇಕಂತೇಳಿ ಇದೊಂದು ಸಿಂಬಾಲಿಕ್ ಆಗಿ ತೋರಿಸ್ತದೆ. ಇದನ್ನೊಂದು ನಾವು ಇಲ್ಲಿ ವರ್ಷದಲ್ಲಿ ಒಂದು ಸತಿ ಇದನ್ನು ಆಚರಣೆ ಮಾಡೋದು. ಅಂದರೆ ಅದನ್ನು ತಗೊಂಡೋಗಿ ತೋರಿಸೋದು. ಚರ್ಚಲ್ಲಿ ಸಹ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಇರ್ತದೆ. ಸೊ ಅದಕ್ಕೆ ಬೆಳೆಕಾಣಿಕೆ ಹಬ್ಬ. ತುಳುವಲ್ಲಿ ಹೇಳ್ತಾರೆ ಕೊರಲು ಕಟ್ಟುದು ಅಂತೆ. कैसे लगा हमारा गाँव? दिल्ली में तो बहुत गर्मी है ना. हाँ, वेरी लॉन्ग बैक. ये वर्षद फिर भैया 12-13 ईयर बैक हम लोग गए थे. इतना गर्मी था उस टाइम पे उधर. हम लोग क्या करते थे मालूम है, चद्दर है ना उसको गीला करके उड़ के सोती थी मैं. मुझे बर्दाश्त नहीं हो रहा था वो भी. अगर वो उड़ के सोती ना जल्दी नींद आए तो ठीक है, नहीं तो 1-2 घंटे के बाद वो भी सूख जाता है. इतना गर्मी था उसे अप्रैल मई के टाइम. ಡೆಲ್ಲಿ ಹಿಡ್ದು ಬೈದೀನಿ ಮಕ್ಕಳು ನಮ್ಮೊಟ್ಟಿಗೆ. ಇನ್ನೊಂದು ಪೊಣ್ಣೆ ಚೆಂಚಿನ ಬಾಯಿ ಬತ್ತಿನ ಬಾತೇರು ನೋರವರು ಮೇರೆ ಇಂಕ ಮಿಸ್ ಆದಿತ್ತೇರು. ಮೇರೆ ನಿಜವಾದ ಗಮ್ಮತ್ ಹಾಕೊಂಡು ಮೇರೆ ನೊಟ್ಟಿಗೆ. ಅವಳದು ಬ್ಲಾಗ್ ನೋಡಿದ್ರೆ ನಮ್ಗೆ ಜ್ವರ ಬರ್ತದೆ ಮಾರೆ. ಫೋಟೋಗ್ರಾಫರ್ ಬೈದೇರು ಫೋಟೋ ಶೂಟ್ ಮಲ್ಪಾರೆ. ಫೋಟೋ ಶೂಟ್ ಮಲ್ಪಾರೆ ಒಂದು ಅಂಕಲ್ ಮೇರೆ ಫೋಟೋಗ್ರಾಫರ್. ಫೋಟೋಗ್ರಾಫರ್ ಫೋಟೋಗ್ರಾಫರ್ ಬೋರ್ಡ್ ಅಂಡ ಸಂಪರ್ಕ ಆಗುತ್ತೆ ಮೇರೆ. ಫೋಟೋಗ್ರಾಫಿದ ಕ್ಲಾಸ್ ಸಮಸ್ತ ಕೊಡುವ ಆನಂದ ಸ್ತೋತ್ರ ನಿನಗೆ ದಯಾಳುವೆ. ಉಪ್ಪಿನಕಾಯಿ, ಕಂಚಲ, ಪೀರೆ, ಗೋಧಿ ಪಾಯಸ, ತಳ್ಳಿ, ಮಿಕ್ಸ್ ತರಕಾರಿ ಪಲಾವು, ಪದೇಂಗಿ ಮುಂಗೆ ಬಂದದ್ದು, ಕಡಲೆ ಮನೋಲಿ, ಮತ್ತೆ ಇದು ಬಾಳೆ ಎಲೆಯಲ್ಲಿ ಒಂದು ಗಮ್ಮತ್ತಿದ್ದು ಊಟ.
ವಿಡಿಯೋದ ಕೊನೆಯಲ್ಲಿ ಒಂದು ಮಾತನ್ನು ನನಗೆ ಶೇರ್ ಮಾಡಬೇಕಂತ ಅನಿಸ್ತು. ನಾನು ಹೀಗೆ ಕಸಿನ್ ಹತ್ರ ಮಾತಾಡ್ತಿರುವಾಗ ಅವ್ರು ಹೇಳಿದರು, ಚರ್ಚಲ್ಲಿ ಸಭಾಪಾಲಕರು ಇವತ್ತೊಂದು ಸ್ಟೋರಿ ಹೇಳಿದರು. ಸ್ಟೋರಿ ಅಲ್ಲ, ಅದು ನೈಜ ಘಟನೆ. ಒಂದು ಅಮ್ಮ ಬಂದು ಯಾವಾಗಲೂ ಸಭಾಪಾಲಕರ ಹತ್ರ ಕೇಳ್ತಿದ್ರಂತೆ ಬೆಳೆ ಕಾಣಿಕೆ ಹಬ್ಬ ಯಾವಾಗ ಬರ್ತದೆ ಅಂತೇಳಿ. ಪದೇ ಪದೇ ಕೇಳಿದ್ರಿಂದ IS ಒಂದ್ಸತಿ ಅವ್ರ ಹತ್ರ ಕೇಳಿದ್ರಂತೆ, ಯಾಕಮ್ಮ ನೀವು ಪದೇ ಪದೇ ಕೇಳ್ತೀರಾ, ಏನು ವಿಷಯ ಅಂತ ಹೇಳುವಾಗ ಅಮ್ಮ ಹೇಳಿದ್ರಂತೆ, ನನಗೊಟ್ಟು 10 ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಅವರವರ ಕೆಲಸದ ನಿಮಿತ್ತ ಬೇರೆ 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 ಕಡೆಯಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ಬೆಳೆ ಕಾಣಿಕೆ ಹಬ್ಬಕ್ಕೆ ಆ 10 ಜನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರೆಲ್ಲ ಬರ್ತಾರೆ. ಸೊ ಆಗ ನನಗೆ ತುಂಬ ಸಂತೋಷ ಆಗ್ತದೆ. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದಿರನ್ನೆಲ್ಲ ಒಟ್ಟಿಗೆ ನೋಡುವಂಥ ಒಂದು ಸೌಭಾಗ್ಯ ಸಿಗ್ತದೆ ಆ ಬೆಳೆ ಕಾಣಿಕೆ ಹಬ್ಬದಾಗ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಅಯ್ಯ ಅಂತ ಹೇಳಿದ್ರಂತೆ. ಅಂದರೆ ಒಟ್ಟಾಗಿ ಈ ಹಬ್ಬದಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಒಂದು ಒಟ್ಟಿಗೆ ಸಂತೋಷ ಪಡುವಂಥ ಒಂದು ಕುಟುಂಬ ಸಂತೋಷ ಪಡುವಂಥ ಒಂದು ಸಮಯ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.